ಜಲನಿಧಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಜಬರ್ದಸ್ತ್ ಶಂಕರ ತುಳು ಸಿನಿಮಾ ನವೆಂಬರ್ 8ರಂದು ದೇಶ ವಿದೇಶಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಳ್ಳಲಿದೆ. ನವೆಂಬರ್ 5ರಂದು ಮಂಗಳೂರಿನಲ್ಲಿ ಏರ್ಪಡಿಸಲಾಗಿದ್ದ 6 ಪ್ರೀಮಿಯರ್ ಶೋಗಳು ಅತ್ಯುತ್ತಮ ಪ್ರತಿಕ್ರಿಯೆ ಪಡೆದಿದ್ದು ಪ್ರೇಕ್ಷಕರಿಂದ ಶ್ಲಾಘನೆ ಪಡೆದಿದೆ ಎಂದು ನಟ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಗಳೂರಿನ ಭಾರತ್ ಮಾಲ್ ಬಿಗ್ ಸಿನಿಮಾಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಮಂಗಳವಾರ 6 ಪ್ರೀಮಿಯರ್ ಪ್ರದರ್ಶನ ನೀಡಲಾಗಿದೆ. 1900 ಪ್ರೇಕ್ಷಕರು ವೀಕ್ಷಿಸಿದ್ದಾರೆ. ಇವುಗಳಲ್ಲಿ 2 ಪ್ರದರ್ಶನಗಳನ್ನು ಪುತ್ತೂರಿನ ಉದ್ಯಮಿ ಜಯಂತ್ ನಡಿಬೈಲು ಪ್ರಾಯೋಜಿಸಿದ್ರು. ಸಿನಿಮಾ ನೋಡಿದ ಜನ ಕೊಂಡಾಡಿದ್ದಾರೆ. ನವೆಂಬರ್ 8ರಂದು ಮಂಗಳೂರಿನ ಬಿಗ್ ಸಿನಿಮಾಸ್, ಪಿವಿಆರ್ ಮತ್ತು ಸಿನಿಪೋಲಿಸ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸುಳ್ಯ, ಪುತ್ತೂರು, ಕಾಸರಗೋಡು, ಬೆಳ್ತಂಗಡಿ, ಬಿಸಿ ರೋಡ್, ಮೂಡಬಿದ್ರೆ, ಕಾರ್ಕಳ, ಉಡುಪಿ ಸೇರಿದಂತೆ ಒಟ್ಟು 14 ಕೇಂದ್ರಗಳು ಮತ್ತು ವಿದೇಶಗಳಾದ ಒಮಾನ್, ದುಬೈ ಸೇರಿದಂತೆ ಕೊಲ್ಲಿ ರಾಷ್ಟ್ರಗಳ 14 ಕೇಂದ್ರಗಳು ಸೇರಿ ಒಟ್ಟು 28 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ. ಮುಂದಿನ ಹಂತದಲ್ಲಿ ಮುಂಬೈ, ಬೆಂಗಳೂರು, ಹುಬ್ಬಳ್ಳಿ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮುಂತಾದ ಕಡೆ ಬಿಡುಗಡೆಯಾಗಲಿದೆ ಎಂದು ಹೇಳಿದ್ರು. ತೊಡೋ ಚಿತ್ರರಂಗ ಒಂಜಿ ಬದಲಾವಣೆ ಬರೋದು ಬಾಕಿಲ ಸಿನಿಮಾದ ಲೆಕ್ಕನೆ ನಮ್ಮ ಸಿನಿಮಾ ಒಂಜಿ ಬೇರೆ ರೀತಿಯಲ್ಲಿ ಕೂಡ ಒಂದು ಸಿನಿಮಾ ತೂಯಿನ ಜನಪದ ಬರ್ತದೆ ಒಂಜಿ ಸಿನಿಮಾ ಇಂಚ ನಿಜ ಮಿಶ್ರ ಕೊಡ್ಬೇಕು. 2 ಗಂಟೆ 2 ನಿಮಿಷಗಳ ಕಾಲ ಪ್ರೇಕ್ಷಕರನ್ನ ಉಸಿರು ಬಿಗಿದು ಕೂರಿಸಿ ನೋಡುವಂತೆ ಮಾಡುವ ಪೂರ್ಣ ಮನೋರಂಜನಾತ್ಮಕ ಸಿನಿಮಾ ಇದು. ತಾಂತ್ರಿಕವಾಗಿ ತುಳು ಸಿನಿಮಾಗಳ ಪೈಕಿ ಅತ್ಯಂತ ಶ್ರೀಮಂತವಾಗಿದೆ. 34 ದಿನಗಳ ಚಿತ್ರೀಕರಣ ನಡೆದಿದ್ದು ಫೈಟ್ ದೃಶ್ಯಗಳಿಗಾಗಿಯೇ 14 ದಿನ ಚಿತ್ರೀಕರಿಸಲಾಗಿದೆ. ತುಳು ಸಿನಿಮಾ ಒಂದು ಬೇರೆ ಭಾಷೆಯ ಚಿತ್ರಗಳ ತಾಂತ್ರಿಕತೆಗೆ ಸರಿಗಟ್ಟುತ್ತಿದ್ದು ಜಬರ್ದಸ್ತ್ ಶಂಕರ ಆ ಮಟ್ಟದಲ್ಲಿದೆ. ಚಿತ್ರದ 3 ಹಾಡುಗಳು ಈಗಾಗಲೇ ಹಿಟ್ ಆಗಿವೆ. ಸಿನಿಮಾದ ಲಾಭಾಂಶದಲ್ಲಿ ಒಂದು ಪಾಲನ್ನ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಳಸಲು ನಿರ್ಮಾಪಕರು ನಿರ್ಧರಿಸಿದ್ದಾರೆ ಎಂದರು. ವಿತರಕರಾದ ಬಾಲಕೃಷ್ಣ ಶೆಟ್ಟಿಯವರು ಮಾತನಾಡಿ, ನವೆಂಬರ್ 8ರಂದು ಪುತ್ತೂರಿನ ಅರುಣ ಥಿಯೇಟರ್ನಲ್ಲಿ ಬೆಳಗ್ಗೆ 10:15ಕ್ಕೆ ಚಿತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಚಿತ್ರ ಪ್ರದರ್ಶನ ನಡೆಯಲಿದೆ ಎಂದರು. ಸಿನಿಮಾದ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಮಾತನಾಡಿ, ನನ್ನ ಅಭಿನಯದ 13ನೇ ಸಿನಿಮಾವಿದು. ತುಳುವರು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಎಂದರು. ನಿರ್ಮಾಪಕರಲ್ಲಿ ಒಬ್ಬರಾದ ಲೋಕೇಶ್ ಕೋಟ್ಯಾನ್, ಕಾರ್ಯಕಾರಿ ನಿರ್ಮಾಪಕರಾದ ರಾಜೇಶ್ ಕುಡ್ಲಾ ಉಪಸ್ಥಿತರಿದ್ದರು. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.